ಪ್ರಿಯರೇ ನಮಸ್ಕಾರ. ಮಾನ್ಯ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯದೊಂದಿಗೆ ನಾನು ಕರುಣಾಕರ ಬಳ್ಕೂರು. ಋಣದ ಮೂಟೆಯ ಹೊರಿಸಿ ಪೂರ್ವಾರ್ಜಿತದ ಹುರಿಯ ಕುಣಿಕೆಯಲ್ಲಿ ನಿನ್ನ ಕೊರಳನ್ನು ಬಿಗಿದು ವಿಧಿಯು ತೃಣದ ಕಡ್ಡಿಯ ಮುಂದೆ ಹಿಡಿದಾಶೆ ತೋರುತ್ತಿರೆ ಕುಣಿವ ಗರ್ದವ ನೀನು ಮಂಕುತಿಮ್ಮ. ಪ್ರಿಯರೇ, ಈ ಭೂಮಿ ಮೇಲೆ ತಾಯಿಯ ಉದರದಲ್ಲಿ ಜನ್ಮ ಪಡೆದಾಗಲೇ ಭೂಮಿಯ ಪ್ರವೇಶ ಮಾಡುವ ಕ್ಷಣದಿಂದಲೇ ನಾವು ಬೇರೆ ಬೇರೆ ಕರ್ಮ ಮಾಡುವ ಸಲುವಾಗಿಯೇ ನಮ್ಮ ಹುಟ್ಟು ಆಗಿದೆ ಎಂಬ ನಂಬಿಕೆ ಇದೆ. ಅದಕ್ಕಿರುವ ಕರ್ಮವನ್ನು ನಿರ್ವಹಿಸಲೇಬೇಕು. ದೊಡ್ಡದೋ ಚಿಕ್ಕದೋ ಶ್ರೇಷ್ಠವೋ ಕನಿಷ್ಠವೋ ಎಂಬ ಭೇದ ಭಾವಗಳಿಲ್ಲದೆ ನೀವೆಲ್ಲರೂ ಆ ಕೆಲಸವನ್ನು ಮಾಡಲೇಬೇಕು. ಕರ್ಮಗಳ ನೆಪದಲ್ಲಿ ಪಾಪ ಪುಣ್ಯಗಳ ಲೆಕ್ಕಾಚಾರ ಮಾಡಿರುವ ವಿಧಿಯು ಕಣ್ಣಿಗೆ ಕಾಣದ ದೈವವಾಗಿ ನಮ್ಮನ್ನು ಕುಣಿಸ್ತಾನೆ. ಅದರಂತೆ ಪೂರ್ವಾರ್ಜಿತ ಕರ್ಮದ ಮೂಟೆಗಳನ್ನು ಹೊತ್ತುಕೊಂಡು ಈ ಇಳೆಗೆ ನಾವು ಬಂದಿದ್ದೇವೆ. ವಿಧಿಯು ಇದನ್ನು ನಿರ್ಧರಿಸುತ್ತಾನೆ. ನಮ್ಮ ಕೊರಳಿಗೆ ಮೂಟೆಯನ್ನು ಕಟ್ಟಿ ಕಳಿಸಿದ್ದಾನೆ. ತಂದಿರುವ ಬುತ್ತಿ ಖಾಲಿಯಾಗುವವರೆಗೂ ಅನ್ನದಗಳು ತಿನ್ನಲೇಬೇಕು, ಅನುಭವಿಸಲೇಬೇಕು. ಅನ್ಯ ಮಾರ್ಗಗಳಿಲ್ಲ. ಖಂಡಿತ ಹೌದು. ಭೂಮಿಯಲ್ಲಿ ದಿನ ಬೆಳಗಾದರೆ ಈ ಮನುಷ್ಯ ಅಂದರೆ ನೀವೆಲ್ಲರೂ ಕೂಡ ಬಡಿದಾಡಿಕೊಳ್ಳುವ ಪರಿಯು ಹೆಣ್ಣು, ಮಣ್ಣು, ಹೊನ್ನು, ವಿಷಯ, ವಸ್ತು, ಮನೆ, ಮಠ ಹೀಗೆ ಹಲವು ರೀತಿಯ ಲೌಕಿಕ ಬದುಕಿನ ಎಲ್ಲ ವಸ್ತುಗಳ ಬಗ್ಗೆ ಇಷ್ಟು ಆಸೆಗಳು ನಮಗೆ. ಆ ಮನದಲ್ಲಿರುವ ಆಸೆಗಳ ಬೆನ್ನೇರಿರುವ ಈ ಮನುಜ ಆ ಆಸೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಅವನು ಪಡುವ ಸಾಹಸ ಹೇಳತೀರದು. ತಂದಿರುವ ಕರ್ಮದ ಗಂಟು ಹೆಚ್ಚಿಸುವಂತೆ ಈ ನಮ್ಮ ಆಸೆಗಳು ತೃಣದಂತೆ ಬಹಳ ಹಗುರವಾಗಿದ್ದು, ಒಂದರ ಬಳಿಕ ಇನ್ನೊಂದು, ಇನ್ನೊಂದರ ಬಳಿಕ ಮತ್ತೊಂದರ ಬಳಿಕ ಮಗದೊಂದು, ಹೀಗೆ ಹನುಮಂತನ ಬಾಲದ ಹಾಗೆ ಬೆಳೀತಾನೇ ಹೋಗ್ತದೆ ಆಸೆಗಳು. ಆ ಭಾರವನ್ನು ನಾವು ಹೊತ್ತುಕೊಂಡು ಬಂದಿದ್ದೇವೆ. ಹೀಗೆ ಪೂರ್ವದಲ್ಲಿ ಮಾಡಿರುವ ಕರ್ಮಗಳ ಕುಣಿಕೆಯಲ್ಲಿ ಕುತ್ತಿಗೆಯನ್ನು ಬಿಗಿದು ವಿಧಿಯು ಹುಲ್ಲಿನ ಕಡ್ಡಿಯನ್ನು ಮುಂಭಾಗದಲ್ಲಿ ಹಿಡಿದ ಆಸೆಯನ್ನು ತೋರಿಸುತ್ತಾ ನಿಮ್ಮೆಲ್ಲರ ಬಾಳನ್ನು ಎಳೆದುಕೊಂಡು ಹೋಗ್ತಾ ಇದ್ದಾನೆ. ವರುಷಗಳ ಹಿಂದೆ, ಶತಮಾನಗಳ ಹಿಂದೆ ಗೌತಮ ಬುದ್ಧ ಹೇಳಿದ ಮಾತು ನನಗೆ ಮತ್ತೆ ಮತ್ತೆ ನೆನಪಾಗತ್ತೆ. ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ದಾನೆ. ಬುದ್ಧಿವಂತರಾದ ನಾವು, ಬುದ್ಧಿ ಈ ತುಳುವಿನಲ್ಲಿ ಬುದ್ಧಿವಂತೆ ಅಂದರೆ ಸ್ವಲ್ಪ ಬುದ್ಧಿ ಅಂತ ಅರ್ಥ. ಅದರ ಸೂಕ್ಷ್ಮತೆಯನ್ನು ಅರ್ಥವನ್ನು ಮಾಡಿಕೊಳ್ಳುವಲ್ಲಿ ನಾವೆಲ್ಲರೂ ವಿಫಲರಾಗಿದ್ದೇವೆ ಅನ್ನೋದಕ್ಕಿಂತ ಅದರ ಅವಶ್ಯಕತೆ ನಮಗೆ ಮುಖ್ಯ ಆಗಿಲ್ಲ ಇವತ್ತು. ಹಾಗಾಗಿ ಗೌತಮ ಬುದ್ಧನಾದ ನಾವು ಸಾಮಾನ್ಯ ಮನುಷ್ಯರಾಗಿಯೇ ಒದ್ದಾಡುತ್ತಿದ್ದೇವೆ ಈ ಭೂಮಿ ಮೇಲೆ. ಆಸೆ ಎಲ್ಲದಕ್ಕೂ ಮೂಲ ಬೇಕು, ಆದರೆ ಅದರ ಇತಿಮಿತಿಗಳ ವ್ಯಾಪ್ತಿಯಲ್ಲಿ ಇರಲಿ ಬೇಕು. ನಮ್ಮ ಅಜ್ಜ ಅಥವಾ ಅಜ್ಜಿ ಹೇಳಿರೋ ಮಾತು ಮತ್ತೆ ನೆನಪಾಗ್ತದೆ ನನಗೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಮಗ. ನೆನಪೇ ಹೋಗಿದೆ. ಇನ್ನಾದರೂ ಆಸೆಗಳ ಸಮಸ್ಯೆಗಳ ಸುಳಿವಿನಿಂದ ಬಿಡುಗಡೆಯನ್ನು ಪಡೆಯೋಣ. ಇಲ್ಲವಾದ ಪಕ್ಷದಲ್ಲಿ ದುಃಖದ ಸುಳಿಯಲ್ಲಿ ಸಿಲುಕಿ ಕಣ್ಮರೆಯಾಗುತ್ತೇವೆ. ಆಯ್ಕೆ ನಿಮ್ಮೆಲ್ಲರ ಮುಂದೆ ಇದೆ. ಅರಿತು ನಡೆದರೆ ಜೀವನ, ಅರಿಯದೇ ನಡೆದರೆ ದುರ್ಮರಣ. ಹಾಗಾಗಿ ವಿಧಿಯು ಕುಣಿಸಿದಂತೆ ತಾಳಕ್ಕೆ ಕುಣಿಯುವ ಕತ್ತೆ ನೀನು ಎಂದು ತಮಗೆ ತಾವೇ ಹೇಳಿಕೊಳ್ಳುತ್ತಾ ಇಡೀ ಮನುಕುಲದ ಸ್ಥಿತಿಗತಿಯನ್ನು ವಿಡಂಬನಾತ್ಮಕವಾಗಿ ಡಿ ವಿ ಜಿಯವರಲ್ಲಿ ವರ್ಣಿಸುವುದನ್ನು ನಾವು ತಿಳಿಯೋಣ, ಅರಿಯೋಣ. ಅದರಂತೆ ನಾವು ಕೂಡ ನ್ಯಾಯ, ನೀತಿ, ಧರ್ಮದ ತಳಹದಿಯಲ್ಲಿ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡರೆ ನಾಳೆಯ ದಿನ ಸುಖವಾದೀತು ಎಂಬ ಭರವಸೆ, ವಿಶ್ವಾಸ, ನಂಬಿಕೆಯೊಂದಿಗೆ ಇನ್ನೊಂದು ಕಗ್ಗದೊಂದಿಗೆ ನಾಳೆ ಸಿಗೋಣ. ಅಲ್ಲಿ ತನಕ ಶುಭ ದಿನ. ನಮಸ್ಕಾರ. ಮನೆಯಲ್ಲೇ ಇರಿ, ಸುಖವಾಗಿರಿ, ಆರೋಗ್ಯಪೂರ್ಣವಾಗಿರಿ.